ಮಸೀದಿ, ಮದ್ರಸಾ, ಖಬರಸ್ಥಾನ ದೋಚಲು ಬಿಡದಿರೋಣ ಎಂಬ ಘೋಷಣೆಯೊಂದಿಗೆ ವಕ್ಫ್ ತಿದ್ದುಪಡಿ ವಿಧೇಯಕ ವಿರುದ್ಧ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಬುಧವಾರ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆಯನ್ನು ನಡೆಸಿತು. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ಕೈಗೆ ಕಪ್ಪುಪಟ್ಟಿ ಧರಿಸಿ ಮತ್ತು ಮಸೂದೆಯ ಪ್ರತಿ ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಸ್ಲಿಮರು ಮಾಡಿದ ದಾನದ ಸ್ವತ್ತದು. ಎಸ್ಡಿಪಿಐ ರಾಜ್ಯ ಕಾರ್ಯದರ್ಶಿ ರಿಯಾಸ್ ಕಡಂಬು ಮಾತನಾಡಿ, ವಿಧೇಯಕವನ್ನು ವಾಪಸ್ ಪಡೆಯುವವರೆಗೆ ನಾವು ಹೋರಾಟ ಮುಂದುವರಿಸಲಿದ್ದೇವೆ. ವಿಷಕಾರಿ ಚಿಂತನೆಯ ಈ ಮಸೂದೆಯ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಲಿದ್ದೇವೆ ಎಂದರು. ಹಗಲು ಮತ್ತು ರಾತ್ರಿ ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿದೆ. ಈ ಬಿಲ್ ಅನ್ನ ಹಿಂಪಡೆಯುವ ತನಕ ನಾವು ಹೋರಾಟದಿಂದ ಹಿಂಜರಿಯುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ. ರೈತರ 750 ಜೀವಗಳು ಈ ದೇಶದಲ್ಲಿ ನೀವು ತೆಗೆದಾಗಲೂ ಕೂಡ ರೈತ ಹೋರಾಟಗಾರರು ಹೋರಾಟದಿಂದ ಹಿಂಜರಿಯಲಿಲ್ಲ. ಇದೇ ಮಂಗಳೂರಿನಲ್ಲಿ ನೌಶೀನ್ ಮತ್ತು ಜಲೀಲನ್ನ ಗೋಲಿಬಾರ್ ಮಾಡಿ ಇಲ್ಲಿನ ಪೊಲೀಸರು ಕೊಂದು ಹಾಕಿದಾಗಲೂ ಕೂಡ ಎನ್ಆರ್ಸಿ ಮತ್ತು ಸಿಎ ಹೋರಾಟದಿಂದ ನಾವು ಹಿಂಜರಿಯಲಿಲ್ಲ. ನೋಡ್ತಾ ಇರಿ, ಈ ಹಾಕಿದಂತಹ ಬ್ಯಾರಿಕೇಡ್ಗಳನ್ನ ಕಿತ್ತೆಸೆದುಕೊಂಡು ಇಲ್ಲಿರುವಂತಹ ಪ್ರತಿಯೊಂದು ಅಧಿಕಾರಿಗಳನ್ನ ಎದುರಿಸಿಕೊಂಡು ನಾವು ಮುಂದೆ ಹೋಗಲಿಕ್ಕಿದ್ದೇವೆ. ರೈತರು ಬಂದದ್ದು ಕೇವಲ ಟ್ರ್ಯಾಕ್ಟರ್ನೊಂದಿಗಾಗಿದೆ. ನಾವು ಈ ದೇಶದ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ನಾವು ಡೆಲ್ಲಿಯ ಕಡೆಗೆ ಹೆಜ್ಜೆ ಹಾಕಬೇಕಾಗುತ್ತೆ, ಸಂಸತ್ತಿನ ಕಡೆಗೆ ಹೆಜ್ಜೆ ಹಾಕಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಈ ದೇಶದ ಸಂವಿಧಾನವನ್ನು ಉಳಿಸಬೇಕಾಗಿದೆ. ಈ ದೇಶದ ಸಂವಿಧಾನ ಅದು ಉಳಿಯಬೇಕಾಗಿದೆ. ಎಸ್ಡಿಪಿಐ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತ್ತೂರು ಮಾತನಾಡಿ, ವಕ್ಫ್ ತಿದ್ದುಪಡಿ ವಿಧೇಯಕವನ್ನು ಖಂಡಿಸಿದರು. ಎಸ್ಡಿಪಿಐ ನಗರ ಜಿಲ್ಲಾಧ್ಯಕ್ಷ ಅಬ್ದುಲ್ ಜಲೀಲ್ ಕೆ, ರಾಜ್ಯ ಸಮಿತಿ ಸದಸ್ಯ ಅಥಾವುಲ್ಲಾ ಜೋಕಟ್ಟೆ, ಸದಸ್ಯೆ ಮಿಸ್ರಿಯಾ ಕಣ್ಣೂರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರು.